ಬಾಯಿ ತೆರೆಯಲು ಸಾಧ್ಯವಾಗದೆ ಕೆಳದವಡೆ ಕೀಲು ಸಮಸ್ಯೆಯಿಂದ ಬಳಲುತ್ತಿದ್ದ ವ್ಯಕ್ತಿಯೋರ್ವರಿಗೆ ಅತ್ಯಂತ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನ ಮಣಿಪಾಲದ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ವಿಭಾಗದ ವೈದ್ಯರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕೆಳದವಡೆ ತೆರೆಯಲು ಸಹಾಯವಾಗುವಂತೆ 21 ವರ್ಷದ ಅಮನ್ ಟೋಟಲ್ ಟೆಂಪೊರೊಮ್ಯಾಂಡಿಬ್ಯುಲಾರ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಈ ಬಗ್ಗೆ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾ ಅಭಯ್ ಕಾಮತ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅಮನ್ಗೆ ಹುಟ್ಟಿನಿಂದಲೇ ಬಾಯಿ ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ, ಮಾತನಾಡಲು ಆಗುತ್ತಿರಲಿಲ್ಲ, ಆಹಾರ ಜಗಿಯುವಾಗಲೂ ತೀರಾ ಕಷ್ಟಪಡುತ್ತಿದ್ದ. ಜೊತೆಗೆ ಅಬ್ಸ್ಟ್ರಕ್ಟಿವ್ ಸ್ಲಿಪ್ ಆಮ್ನಿಯಾ ತೊಂದರೆಯಿಂದ ಆರೋಗ್ಯ ಹದಗೆಟ್ಟಿತ್ತು. ಇದಕ್ಕಾಗಿ ಕೆಳದವಡೆ ಸೇರುವ ಜಾಗದಲ್ಲಿ ಟೋಟಲ್ ಟೆಂಪೊರೊಮ್ಯಾಂಡಿಬ್ಯುಲಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ಒಂದು ಪೇಷಂಟ್ಗೆ ಸಣ್ಣವನಿರುವಾಗಲೇ ಬಾಯಿ ತೆಗೆಯಲಿಕ್ಕೆ ಕಷ್ಟ ಆಗಿದೆ. ಹಾಗಾಗಿ ಅವನಿಗೆ ನಿದ್ದೆ ಮಾಡುವಾಗ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಒಂದು ಸಿಂಡ್ರೋಮ್ ಕಂಡು ಬಂತು. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಸಿಂಡ್ರೋಮ್ ಅಂದ್ರೆ ರಾತ್ರಿ ನಿದ್ದೆ ಮಾಡುವಾಗ ಸಡನ್ಲಿ ಶ್ವಾಸ ತೆಗೆಯಲಿಕ್ಕೆ ಕಷ್ಟ ಆಗಿ ಶ್ವಾಸ ನಿಲ್ಲೋದು. ಹಾಗಾಗಿ ಈ ಪೇಷಂಟ್ ನಮ್ಮ ಬಳಿ ಬರುವಾಗ ಫಸ್ಟ್ ಫೇಸ್ ಸರ್ಜರಿ, ಈ ಫಸ್ಟ್ ಪೇಷಂಟ್ ಅಲ್ಲಿ ಸರ್ಜರಿಯನ್ನು 3 ಫೇಸ್ ಅಲ್ಲಿ ಡಿವೈಡ್ ಮಾಡಿ, ಫಸ್ಟ್ ಫೇಸ್ ಅಲ್ಲಿ ಅವನ ಗದ್ದ ಅಂದ್ರೆ ಲೋವರ್ ಜೋ ಅಂದ್ರೆ ಕೆಳಗಡೆ ದೌಡೆ ಬೆಳೆದಿಲ್ಲ, ಬೆಳವಣಿಗೆ ಕಂಡು ಬಂದಿಲ್ಲ. ಹಾಗಾಗಿ ಅವನಿಗೆ ಶ್ವಾಸ ತೆಗೆಯಲಿಕ್ಕೆ ಕಷ್ಟ ಆಗಿತ್ತು. ಪಲ್ಲವಿ ಸಂತೋಷ್, ವಿ4 News 24/7 ಉಡುಪಿ.